ಕಳೆದ 2 ದಶಕಗಳಿಂದ ಮುಂಬಯಿಯ ಪೊವಾಯಿ ಪರಿಸರದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸದಾ ಸ್ಪಂದಿಸುವ ಹೆಮ್ಮೆಯ ಸಂಸ್ಥೆ ಕನ್ನಡ ಸೇವಾ ಸಂಘ ಪೊವಾಯಿ. ಇದು ತನ್ನ ಹುಟ್ಟಿನಿಂದಲೇ ಶಿಕ್ಷಣವೇ ಮೂಲ ಮಂತ್ರವೆಂದು ಸಂಸ್ಥೆಯ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದ ಬಡವರ್ಗದ ಕನ್ನಡಿಗರ ಮಕ್ಕಳ ಶಿಕ್ಷಣದ ಸಮಸ್ಯೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಾ ಇದೀಗ 20ನೇ ವರ್ಷಕ್ಕೆ ಪದಾರ್ಪಣೆಗೈದಿದೆ. ಕನ್ನಡ ಸೇವಾ ಸಂಘವು ಆರಂಭದಲ್ಲಿ ಪೊವಾಯಿ ಪರಿಸರದಲ್ಲಿ ಕನ್ನಡಿಗರ ಗಣತಿಯನ್ನ ಮಾಡಿ ಸುಮಾರು 500 ಮನೆಗಳನ್ನು ಗುರುತಿಸಿ ಅವರ ಸ್ಥಿತಿಗತಿಯನ್ನ ಅರಿತುಕೊಂಡು ಸಂಘದ ಮುಖಾಂತರ ಸಹಾಯವನ್ನ ಮಾಡ್ತಾ ಬಂದಿತು. ಜೂನ್ 7, 1997ರಂದು ಡಾಕ್ಟರ್ ಸಂಜೀವ ಶೆಟ್ಟಿಯವರ ದಿವ್ಯ ಹಸ್ತದಿಂದ ಸಂಸ್ಥೆಯು ಅಧಿಕೃತವಾಗಿ ಶ್ರೀ ಶೇಖರ್ ಅಜೆಕಾರು ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿತು. ಈ ಸಂಸ್ಥೆಯು 20 ವರ್ಷಗಳಿಂದಲೂ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಆರೋಗ್ಯ ಶಿಬಿರ, ಮಕ್ಕಳಿಗೆ ಉಚಿತ ಶಿಕ್ಷಣ, ಸಮವಸ್ತ್ರ, ಪುಸ್ತಕ ಪರಿಕರಗಳನ್ನು ನೀಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ನೀಡುತ್ತಾ ಬಂದಿದೆ. ಶಿಕ್ಷಣ ನಿಧಿಯೊಂದಿಗೆ ಆರೋಗ್ಯ ನಿಧಿಯನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಈ ಸಂಸ್ಥೆ ಮುನ್ನಡೆಯುತ್ತಾ ಬಂದಿದೆ. ಇದರ ಜೊತೆಗೆ ಶಿಕ್ಷಣ ವಂಚಿತ ಮಕ್ಕಳ ದತ್ತು ಸ್ವೀಕಾರ, ಅನಾರೋಗ್ಯದಿಂದ ಬಳಲ್ತಾ ಇರುವ ಕನ್ನಡಿಗರ ನೆರವಿಗೆ ಆರೋಗ್ಯ ನಿಧಿಯಿಂದ ನೆರವಿನ ಹಸ್ತ ನೀಡೋದು, ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಒಂದಾದ ಕನ್ನಡ ಸೇವಾ ಸಂಘ ಪೊವಾಯಿ ಇದರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಸಂಸ್ಕೃತಿ ಸಂಭ್ರಮ 2016 ಈ ಕಾರ್ಯಕ್ರಮವು ಡಿಸೆಂಬರ್ 11ರಂದು ಸಂಜೆ 5 ಗಂಟೆಯಿಂದ ಸೋಲಾರಿಸ್ ಕಾಂಪೌಂಡ್, ಸಾಕಿ ವಿಹಾರ್ ರೋಡ್ನಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮವು ಶ್ರೀನಿವಾಸ ಉಡುಪ ಅವರ ಆಶೀರ್ವಚನದ ಮೂಲಕ ಪ್ರಾರಂಭಗೊಂಡಿತು. ಉದ್ಘಾಟನೆಯನ್ನ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಶೆಟ್ಟಿ ಇವರು ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಮುಂಬೈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಕಾರ್ಯಾಧ್ಯಕ್ಷರಾದ ಜಯೇಶ್ ಸಿ ಸುವರ್ಣ ಇವರು ಆಗಮಿಸಿದರು. ಇಂದಿನ ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿರುವ ಡಾಕ್ಟರ್ ಆರ್.ಕೆ. ಶೆಟ್ಟಿ, ಶ್ರೀ ಜಯರಾಮ್ ಎನ್. ಶೆಟ್ಟಿ, ಶ್ರೀ ಚಂದ್ರಹಾಸ್ ರಾಯ್ ಬೊಳ್ನಾಡುಗುತ್ತು, ರವೀಂದ್ರನಾಥ್ ಭಂಡಾರಿ, ಮಹೇಶ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಕರುಣಾಕರ್ ಪುತ್ರನ್, ಶ್ರೀಮತಿ ಜ್ಯೋತಿ ರಮನಾಥ್ ಶೆಟ್ಟಿ, ಶ್ರೀ ಶರದ್ ಪವಾರ್, ಶ್ರೀಮತಿ ಸವಿತಾ ಎಸ್ ಪವಾರ್ ಇವರೆಲ್ಲರನ್ನ ನಮ್ಮ ಕನ್ನಡ ಸೇವಾ ಸಂಘ ಪೊವಾಯಿಯ ಅಧ್ಯಕ್ಷರಾಗಿರುವ ಪ್ರಭಾಕರ್ ಶೆಟ್ಟಿ ಹಾಗೂ ಇತರ ಪದಾಧಿಕಾರಿಗಳು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಶುಭಾರಂಭವನ್ನ ಪ್ರಾರ್ಥನೆಯ ಮೂಲಕ ಮಾಡ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನ ಶ್ರೀಮತಿ ಜಯಲಕ್ಷ್ಮಿ ಜಯಶೆಟ್ಟಿ ಅವರು ಮಾಡಬೇಕು. ಜೊತೆಯಲ್ಲಿ ಎಲ್ಲ ಗಣ್ಯರಲ್ಲಿ ನಾವು ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಎದುರಿಗೆ ಬಂದು ದೀಪ ಪ್ರಜ್ವಲನೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಛಾಯೇ ಸರ್ವವಿಘ್ನೋಪಶಾಂತಯೇ. ಶರಣು ಗಜವದನ, ಶರಣು ಗಜವದನ. ಸೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿಮುಡಿಯ ದೀಪ, ಒಲವೆತ್ತು ತೋರುವ ದೀಪ. ಇಂದು ಹಚ್ಚಿದ ಈ ದೀಪ ಕನ್ನಡ ದೀಪ ಚಿರಕಾಲ ಬೆಳಗುತ್ತಿರಲಿ ಎನ್ನುವಂತಹ ಹಾರೈಕೆ. ಇದೀಗ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದಾಗಿದೆ. ನಮ್ಮ ಅತಿಥಿಗಳಾಗಿ ಆಗಮಿಸಿರುವಂತಹ ಆಶೀರ್ವಚನ ನೀಡಲು ಬಂದಿರುವಂತಹ ಶ್ರೀಯುತ ಶ್ರೀನಿವಾಸ ಉಡುಪ ಅವರಿಗೆ ಅಗತ್ಯ ಕಾರಣದಿಂದ ಬೇರೆ ಕಡೆ ಹೋಗ್ಲಿಕ್ಕಿರೋದ್ರಿಂದ ಮೊದಲು ಅವರು ನಮ್ಮೆಲ್ಲರನ್ನ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ವರ್ಷದ ವಾರ್ಷಿಕೋತ್ಸವಕ್ಕೆ ಆಶೀರ್ವಚನ ಮಾಡಲು ಬಂದಿರುವಂತಹ ನಮ್ಮವರಾದಂತಹ ಶ್ರೀ ಶ್ರೀನಿವಾಸ ಉಡುಪರು, ಜೆರುಮೇಲಿ ಉಮಾಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು, ಹಾಗೆ ಒಬ್ಬರು ಕಲಾ ಪೋಷಕರು, ಸಮಾಜ ಸೇವೆ
ಧಾರ್ಮಿಕತೆಯೊಂದಿಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪ್ರೋತ್ಸಾಹ ಮಾಡುವಂತಹ ಒಂದು ದೊಡ್ಡ ಮನಸ್ಸಿನ ಮಹಾನ್ ವ್ಯಕ್ತಿ. ಕನ್ನಡ ಸೇವಾ ಸಂಘದ ಲೇಸಗೆ ಆಶೋಚನ ಮಲ್ಪರ ಬೀದಿ ನೆಂಚಿನ ಶ್ರೀ ಶ್ರೀನಿವಾಸ ಉಡುಪೇರು ನಮ್ಮ ಮಾತೆರೆಗಳ ಚಿರಪರಿಚಿತ ವ್ಯಕ್ತಿ. ಓವೇ ಕೊಂಚ ಕೆಲಸ ಅವಡು ಸಾಂಸ್ಕೃತಿಕ ಕಾರ್ಯಕ್ರಮ ಅವಡು ಸಾಮಾಜಿಕ ಅವಡು ಧಾರ್ಮಿಕ ವೈಕಲ ಏಬಲ ಬಿರಜಾರ್ದಿನ ಇನಿ ನಮ್ಮ ಲೇಸದ ಲೆಪ್ಪೋಲಿಗೆ ಮೋಗಿಡ್ ಬೈದಿದೆ. ವೇದಿಕೆಯಲ್ಲಿ ಇರುವಂಥ ಇಂದಿನ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿವಿಧ ಸಾಧನೆಗೈದು ಇನ್ನು ಆಮಂತ್ರಿತ ಬಂದಂಥ ಗಣ್ಯರೇ ಹಾಗೂ ಇಂದು ಸನ್ಮಾನವನ್ನು ಪಡೆಯುವಂಥ ಪುರಸ್ಕಾರವನ್ನು ಪಡೆಯುವಂಥ ಸನ್ಮಾನಿತರೇ ಹಾಗೂ ಪವಾಯಿ ಕನ್ನಡ ಸಂಘದ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ, ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮೊದಲಾಗಿ ವೇದಿಕೆಯಲ್ಲಿರುವಂಥ ಗಣ್ಯರಲ್ಲಿ ಹಾಗೂ ನೆರೆದಿರುವಂಥ ನಿಮ್ಮೆಲ್ಲರಲ್ಲಿ ಕ್ಷಮಾಪಣೆಯನ್ನು ಕೇಳುತ್ತಾ ನನ್ನೆರಡು ಮಾತುಗಳು. ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ, ಅದನ್ನು ವಿಶಿಷ್ಟವಾದಂಥ ಒಂದು ಹಿರಿಮೆಗೆ, ದೇಶದ ಸಂಸ್ಕೃತಿಗೆ ಕರ್ನಾಟಕದ ಕೊಡುಗೆ ಅತ್ಯಂತ ವಿಶಿಷ್ಟವಾಗಿ ಇದೆ ಎಂದು ಹೇಳಿದ್ರೆ ನಮಗೆಲ್ಲ ಹೆಮ್ಮೆ ಅಂತ ಹೇಳ್ಬೋದು. ಬಹುಶಃ ಅಂತ ನಾಡಿನಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಧನ್ಯರು ಧನ್ಯರು ಧನ್ಯರು. ಇಂದು ನಾವು ವರ್ತಮಾನ ಕಾಲದಲ್ಲಿ ನೋಡುವಾಗ ದೇಶದಲ್ಲಿ ಅದೆಷ್ಟು ರಾಜಕೀಯ ನೇತಾರರು ಆಗಲಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಾಗಲಿ, ಕೋಟಿ ಕೋಟಿ ಬಚ್ಚಿಟ್ಟು ಇಂದು ನಮ್ಮ ಎದುರಲ್ಲಿ ಬಹಳಷ್ಟು ಕೀಳು ಮಟ್ಟಕ್ಕೆ ಇಳಿದ ಹೇಳಿದ್ರೆ ಬಹಳಷ್ಟು ಬೇಸರ. ಆದರೆ ನಾವೆಲ್ಲ ಇಲ್ಲಿ ಸೇರಿದಂಥವರೆಲ್ಲ ಖಂಡಿತವಾಗಿ ಹೇಳ್ಬೋದು, ಕೋಟಿ ಕೋಟಿಯಷ್ಟು ದೊಡ್ಡ ಮನಸ್ಸುಳ್ಳವರು ಅಂತ ನಾವು ಖಂಡಿತವಾಗಿ ಹೇಳಬಹುದು. ಅಂತ ಆ ಮನಸ್ಸಿನಲ್ಲಿದ್ದಂಥ ನಾವೆಲ್ಲ ಒಂದು ಸಂಸ್ಕೃತಿಗೆ, ಈ ಒಂದು ಮನುಷ್ಯ ಧರ್ಮಕ್ಕೆ ಮಾನವನಾಗಿ ಹುಟ್ಟಿದ ಮೇಲೆ ಮಾನವಂತನಾಗಿ ಬದುಕುವುದು ಮುಖ್ಯ ಅಂತ ಒಂದು ಮಾನವಂತರಾಗಿ ನಾವು ಹುಟ್ಟಿದೆಂದರೆ ಖಂಡಿತವಾಗಿ ನಾವು ಈ ಒಂದು ಜಗತ್ತಿಗೆ ಅತ್ಯಂತ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದ್ದೇವೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ. ಬಹುಶಃ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಹೊರನಾಡಲ್ಲಿ ಇದ್ದುಕೊಂಡು ಈ ಒಂದು ಕರ್ನಾಟಕ ಸೇವಾ ಸಂಘ ಪವಾಯಿ ಬಹಳಷ್ಟು ವಿಶಿಷ್ಟವಾದಂಥ ಸೇವೆಯನ್ನು ಗೈಯುತ್ತಾ ಇಂದು ಈ ಸಂಸ್ಕೃತಿ ಸಂಭ್ರಮವನ್ನು ಆಚರಿಸುವಂಥ ಈ ವಿಶೇಷ ಸಂದರ್ಭದಲ್ಲಿ ಧಾರ್ಮಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಅಲ್ಲದೆ ಸಾಹಿತ್ಯವಾಗಲಿ ವಿಶಿಷ್ಟವಾದಂತಹ ಸೇವೆಗೈದ ಒಂದು ಸಾಧಕರನ್ನು ಸನ್ಮಾನಿಸಿ, ಅವರನ್ನು ಗೌರವಿಸಿ, ಅವರನ್ನು ಪ್ರೋತ್ಸಾಹಿಸಿ, ಇನ್ನಷ್ಟು ಅವರಿಂದ ಕೆಲಸ ಕಾರ್ಯಗಳು ಈ ರಂಗಕ್ಕೆ ನಡೆಯಲಿ ಎಂದು ಪ್ರೋತ್ಸಾಹಿಸುವ ದೊಡ್ಡ ಮನಸ್ಸುಳ್ಳಂತ ಈ ಒಂದು ಕನ್ನಡ ಸೇವಾ ಸಂಘ ಪವಾಯಿ ಇನ್ನಷ್ಟು ಉತ್ತಮ ಜನಪರ ಕೆಲಸ ಕಾರ್ಯಗಳನ್ನು ಮಾಡಲಿ. ಇನ್ನು ಸನ್ಮಾನವನ್ನು ಪಡೆಯುವಂತ ಆ ಸನ್ಮಾತರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ಇನ್ನಷ್ಟು ಅವರ ಸಮಾಜ ಸೇವೆ, ಕಲಾ ಸೇವೆ, ಸಾಹಿತ್ಯ ಸೇವೆ ನಿರಂತರವಾಗಿ ನಡೆಯಲಿ. ನಮ್ಮ ಕರ್ನಾಟಕದ ಹಿರಿಮೆ ಜಗತ್ತಿನಲ್ಲಿ ಅತ್ಯಂತ ಒಂದು ಪ್ರಭಾವಶಾಲಿಯಾಗಿ ಬೆಳೆಯಲಿ ಎಂದು ಹಾರೈಸಿದ ನನ್ನೆರಡು ಮಾತುಗಳು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಒಂದೇ ಗೋ ಮಾತರಂ. ಇದೀಗ ವೇದಿಕೆಯಲ್ಲಿ ಗಣ್ಯರು ಆಸೀನರಾಗಿದ್ದಾರೆ. ತಾವೆಲ್ಲರೂ ಅವರನ್ನ ಬಲ್ಲಿರಿ, ಆದರೂ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಡುವಂಥದ್ದು ನಮ್ಮ ಧರ್ಮ. ಶ್ರೀಯುತ ಪ್ರಭಾಕರ್ ಎಲ್ ಶೆಟ್ಟಿ ಅವರು ಮೂಲದ ಉಡುಪಿ ಜಿಲ್ಲೆಯ ಕೊರಂಕರಪಾಡಿ, ಪಂಡೆಮನೆ ಲಚ್ಚ ಶೆಟ್ಟಿ ಹಾಗೂ ಮಡುಮು ದೊಡ್ಡಮನೆ ಕಮಲ ಶೆಟ್ಟಿ ದಂಪತಿಗಳ ಪುತ್ರರಾಗಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯದಿಂದ ಪದವೀಧರಾದ ಇವರು ವೃತ್ತಿಯಲ್ಲಿ ಹೋಟೆಲ್ ಉದ್ಯಮಿ. ಮುಂಬೈ ಮಹಾನಗರದಲ್ಲಿ ಹೆಸರಾಂತ ಹೋಟೆಲ್ ಉದ್ಯಮಿಯಾದ ಇವರು ಹೋಟೆಲ್ ಪ್ರಸಾದ್ ಇಂಟರ್ನ್ಯಾಷನಲ್ ಇದರ ಮಾಲಕರಾಗಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿದ ಶ್ರೀಯುತರನ್ನು ಮಹಾರಾಷ್ಟ್ರ ಸರ್ಕಾರವು ವಿಶೇಷ ಕಾರ್ಯಕಾರಿ ಅಧಿಕಾರಿಯಾಗಿ ನೇಮಕ ಮಾಡಿದೆ ಎನ್ನುವ ಅಭಿಮಾನ ಪಡುತ್ತೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ಫೆಡರೇಷನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಮಹಾರಾಷ್ಟ್ರ, ಫೆಡರೇಷನ್ ಆಫ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್
ನವದೆಹಲಿಯ ವಿಶ್ವಸ್ತ ಮಂಡಳಿ ಸದಸ್ಯರು, ಮಡುಮು ಮಹಾಲಿಂಗೇಶ್ವರ ದೇವಸ್ಥಾನ ವಿಶ್ವಸ್ತರು, ವೆಸ್ಟ್ ಇಂಡಿಯಾ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಸದಸ್ಯರು, ಬಂಟರ ಸಂಘ ಮುಂಬೈ ಇದರ ವಿವಿಧ ಪದವಿಗಳನ್ನು ಕಳೆದ ಹಲವಾರು ವರ್ಷಗಳಿಂದ ದುಡಿಯುತ್ತಾ ಈಗ ಪ್ರತಿಷ್ಠಿತ ಬಂಟರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾವುದೇ ಪ್ರಚಾರವನ್ನು ಬಯಸದೆ ಸಕ್ರಿಯವಾಗಿ ಸಮಾಜಪರ ಕಾರ್ಯಗಳನ್ನು ಮಾಡುವ ಇವರು ಸರಳ ಸ್ವಭಾವದ ನೇರ ನುಡಿಗಾರರು. ದಾಂಪತ್ಯ ಜೀವನದಲ್ಲಿ ಪತ್ನಿ ಲತಾ ಪ್ರಭಾಕರ್ ಶೆಟ್ಟಿ, ಮಾಜಿ ಮಹಿಳಾ ಕಾರ್ಯದರ್ಶಿ ಬಂಟರ ಸಂಘ ಮುಂಬೈ, ಪುತ್ರ ಚರಣ್ ಜಿ ಶೆಟ್ಟಿ, ಪುತ್ರಿ ನಿಭಾನಿ ಶೆಟ್ಟಿಯವರೊಂದಿಗೆ ಸುಖಮಯ ಜೀವನ ಇವರದು. ಶ್ರೀಯುತರು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯುತ್ತಾ ಸಮಾಜದ ಎಲ್ಲ ಜನರ ಪ್ರೀತಿ ವಿಶ್ವಾಸದೊಂದಿಗೆ ಬಂಟರ ಸಂಘದ ಇತಿಹಾಸದಲ್ಲಿ ನಿಮ್ಮ ನಾಯಕತ್ವ ಗುರುತಿಸುವಂತಾಗಲಿ ಎಂದು ನಮ್ಮ ಶುಭ ಹಾರೈಕೆಗಳೊಂದಿಗೆ ತಮ್ಮ ಜೀವನ ಸುಖಮಯವೆಂದು ದೇವರಲ್ಲಿ ಪ್ರಾರ್ಥನೆ. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಜಯಶ್ರೀ ಸುವರ್ಣ ಇವರ ಪರಿಚಯವನ್ನ ತಮ್ಮ ಮುಂದೆ ತೆಗೆದಿದ್ದಾರೆ ಪ್ರವೀಣ್ ಸಾಲೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಜಯಸುವರ್ಣರು ಓರ್ವ ವ್ಯವಹಾರ ಚತುರ, ಅತ್ಯುತ್ತಮ ಸಂಘಟಕ, ಧೀಮಂತ ವ್ಯಕ್ತಿತ್ವ. ಪಂಡಿತ ಪಾಮರರಿಂದ ಹಿಡಿದು ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲರಿಗೂ ಇವರು ಅಕ್ಕರೆಯ ಜಯಣ್ಣ. ತನ್ನನ್ನೇ ನಂಬಿ ಬಂದಿರುವ ಕಾರ್ಮಿಕ ಬಂಧುಗಳಿಗೆ, ನಂಬಿಗಸ್ತರಿಗೆ ಇವರು ನೆಚ್ಚಿನ ಸೇಠ್. ನ್ಯಾಯದಿಂದ ವಂಚಿತರಾದವರಿಗೆ, ದೌರ್ಜನ್ಯಕ್ಕೆ ಒಳಗಾದವರಿಗೆ ನಿಷ್ಪಕ್ಷಪಾತ ತೀರ್ಮಾನವಿತ್ತು ಸಹಾಯ ಹಸ್ತ ನೀಡುವ ಜಯಸುವರ್ಣರಿಗೆ ತಳಮಟ್ಟದ ಬಡತನದ ಅರಿವು ಇದೆ. ಸ್ಥಿತಿವಂತ ಜೀವನವನ್ನು ಸಾಗಿಸಲು ಸಾಕಷ್ಟು ಅನುಕೂಲತೆ ಇದ್ದರೂ ಐಷಾರಾಮಿ ಜೀವನಕ್ಕೆ ಬಲಿಯಾಗದೆ ಹಳ್ಳಿ ರೈತನ ಮುಗ್ಧತೆಯನ್ನು ಕಾಯ್ದುಕೊಂಡು ಬಂದಿರುವ ಇವರು ನ್ಯಾಯ, ಸತ್ಯ, ದೇವರಿಗೆ ತಲೆಬಾಗುವ ಇವರೋರ್ವ ಶ್ರದ್ಧಾವಂತ ಆಸ್ತಿಕ. ಶ್ರೀ ನಾರಾಯಣ ಗುರುಗಳ ಪರಮ ಭಕ್ತ. ತನ್ನ ಇಚ್ಛಾಶಕ್ತಿ, ದಿಟ್ಟತನ, ಛಲ, ಸಹನೆಯಿಂದ ಅಲ್ಲದೆ ವೈಯಕ್ತಿಕ ಪ್ರಭಾವ ವಲಯದಲ್ಲಿ ಎಲ್ಲವರನ್ನು ಕ್ರೋಢೀಕರಿಸಿಕೊಂಡು ಮುಂಬೈ ಬಿಲ್ಲವ ಬಂಧುಗಳಿಗಾಗಿ ಬಿಲ್ಲವ ಭವನ ಎದ್ದು ನಿಲ್ಲಲು ಶ್ರಮಿಸಿದ ಪ್ರೇರಕ, ಚಾಲಕ ಶಕ್ತಿ ಶ್ರೀ ಜಯಸುವರ್ಣರು. ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ನ ಕಳೆದ 21 ವರ್ಷಗಳಿಂದ ಅಧ್ಯಕ್ಷರಾಗಿ, ಸದ್ಯ ಗೌರವಾಧ್ಯಕ್ಷರಾಗಿ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಸಂಚಾಲಿತ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಕಾರ್ಯಾಧ್ಯಕ್ಷರು, ನಾರಾಯಣಗುರು ಇಂಗ್ಲಿಷ್ ಹೈಸ್ಕೂಲ್ ಇದರ ವಿಶ್ವಸ್ತರು, ನಾರಾಯಣಗುರು ಪ್ರೌಢಶಾಲೆ ಪಡುಬಳ್ಳೆ ಹಾಗೂ ಮುಲ್ಕಿ ರುಕ್ಕರಾಮ ಸಾಲ್ಯನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಹಲವಾರು ಶಿಕ್ಷಣ ಸಂಸ್ಥೆಗಳ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಮುಂಬೈಯ ಪ್ರತಿಷ್ಠಿತ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಇತ್ತೀಚೆಗೆ ಸಹಕಾರಿ ಕ್ಷೇತ್ರದಲ್ಲಿ ಮುಂಬೈ ಅಲ್ಲದೆ ಹೊರ ರಾಜ್ಯದಲ್ಲಿಯೂ ಮಿಂಚುತ್ತಾ ಇದೀಗ 100ನೇ ಶಾಖೆಯನ್ನು ತೆರೆದು ಜನಪ್ರಿಯ ಸೇವೆಯನ್ನು ನೀಡುತ್ತಿದೆ. ಇದಕ್ಕೆ ಕಾರಣ ಜಯಸುವರ್ಣರ ನಾಯಕತ್ವ ಗುಣ. ದಾಂಪತ್ಯ ಜೀವನದಲ್ಲಿ ಪತ್ನಿ ಲೀಲಾವತಿ ಹಾಗೂ 4 ಮಂದಿ ಗಂಡು ಮಕ್ಕಳೊಂದಿಗೆ ಸುಖಮಯ ಜೀವನ ಇವರದ್ದು. ತಮ್ಮ ಮುಂದಿನ ಜೀವನದಲ್ಲಿ ಸಮಸ್ತ ಸಮಾಜದ ಅಭಿವೃದ್ಧಿಗಾಗಿ ತೊಡಗಿಸಿಕೊಂಡು ಸಮಾಜಪರ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಜೀವನವು ಉಜ್ವಲವಾಗಲಿ. ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಗುರುಪುರ ಅವರು ಬರೆದ ದೋಲು ನಾಟಕದ ಕೃತಿಯನ್ನ ಜಯರಾಮ ಎನ್ ಶೆಟ್ಟಿ ಹಾಗೂ ಒಂದು ಏರಾದುಕು ನಾಟಕದ ಕೃತಿಯನ್ನ ಮುಂಬೈ ಬಂಟರ ಸಂಘದ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ರವೀಂದ್ರನಾಥ್ ಭಂಡಾರಿ ಇವರು ಬಿಡುಗಡೆ ಮಾಡಿದರು. ಸಂಘದ ಮಸ್ತು ವರ್ಷ ಬೇನೊಂದು ಅಂಜನೆ ಇತ್ತ ಪ್ರಸ್ತುತ ಕನ್ನಡ ಸೇವಾ ಸಂಘದ
ಕಾರ್ಯದರ್ಶಿಲೈನ ನಾಗರಾಜ್ ಗುರುಪುರ ಬರೆತಿನ ರಟ್ಟು ಬುಕ್ಕುಲ ದೋಲು ಬಕ್ಕ ಮುಂದಿಯರಾದಪ್ಪು ದೋಲು ಬುಕ್ಕನ ಶ್ರೀ ಜಯರಾಮ್ ಎನ್ ಶೆಟ್ರ್ ಬಿಡುಗಡೆ ಮಲ್ಪೋಡು ಅಂಚನೆ ಮುಂದಿಯರಾದಪ್ಪು ಬುಕ್ಕನು ಶ್ರೀ ರವೀಂದ್ರನಾಥ್ ಭಂಡಾರ್ಲಿ ಬಿಡುಗಡೆ ಮಲ್ಪೋಡು ನಾರಾಯಣ್ ಶೆಟ್ಟಿ ನಂದಳಿಗೆ ಮಿತ ಚಾವಡಿಗೆ ಬರೋಡು ಶ್ರೀ ನಾರಾಯಣ್ ಶೆಟ್ಟಿ ನಂದಳಿಗೆ ಮಿತ ಚಾವಡಿಗೆ ಬರೋಡು ಅಂಚನೆ ಆರ್ಜಿ ಶೆಟ್ಟಿ ಹುಲ್ಲಿರು ಮೂಲೆ ಮೊದಲು ಹೊತ್ತು ಮೀರ್ದು ಬಂದುಂಡು ಅಂಚಂದು ಮಾತಾಡ ಮಾಪನಟ್ಟು ಒಂದು ತಿಂಗಳು ಆಯ್ನಾದ ಬೇಗ ಈ ಸಭಾಕಾರಿಗೆ ಮುಗಿಪೋಡು ಅಂತ ಉದ್ದೇಶವಿಲ್ಲ. ಈ ನಾಟಕದ ಕೃತಿ ಪರಿಚಯವನ್ನ ಮುಂಬೈ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂರ್ಣಿಮಾ ಎಸ್ ಶೆಟ್ಟಿ ನೆರವೇರಿಸಿದ್ರು. ಎತ್ತ ಕೊಲಬೂರ್ ಮಲ್ಪರು ಇಲ್ಲಿ ಡಾಕ್ಟರ್ ಪೂರ್ಣಿಮಾ ಎಸ್ ಶೆಟ್ಟಿ ಹೊರತು ಮೀರ್ದಿ ನಡೆದತ್ರ ಕೃತಿತ ಬಗ್ಗೆ ಒಂದು ಚೂರೇ ಪನಂದುಲ್ಲೆ ಸಾಹಿತ್ಯದ ಬೇತೆ ಬೇತೆ ವಿಭಾಗಡು ನಾಟಕ ಮುಖ್ಯವಾಗಿ ನಾವು ಇನಿಕಲ ಮುಂಬೈ ತುಳು ಕನ್ನಡ ರಂಗಭೂಮಿ ಸಕ್ರಿಯವಾದ ಇಪ್ಪುನ ನಮ ತೂವಲೆ ಕತೆ ಕವಿತೆ ಕಾದಂಬರಿ ದಂಚಿನ ಸಾಹಿತ್ಯ ಪ್ರಕಾರಲು ಓದು ನಾಯಕ ಸೀಮಿತ ಅಂಡ ನಾಟಕ ಮಾತ್ರ ಅಂಚಾತು ಒಂಜಿ ನಾಟಕನು ನಮ್ಮ ರಂಗಮಂಚಡು ಪ್ರದರ್ಶನಾಪಿನ ತೂಪ ಐತ ಪಿರಾವುದ ಶಕ್ತಿ ನಿರ್ದೇಶಕೆ ಕಲಾವಿದರು ಅವೆಡ್ದು ಹೆಚ್ಚ ನಾಟಕ ಬರೆತಿನಾರು ಮೊಗಲನ ಪರಿಶ್ರಮ ಮಸ್ತಿಪ್ಪುಂಡು ಅಂಡ ಒಂಜಿ ನಾಟಕ ಯಶಸ್ಸು ಆವೋಡ ಅಂಡ ಪ್ರೇಕ್ಷಕರು ಬಾರಿ ಮುಖ್ಯ ಆಪೇರು ಅಗಲಿಗೆ ಇಷ್ಟ ಆಪಿಲಕ್ಕ ಅಗಲಿನ ಮನಸ್ಸು ಮುಟ್ಟುಲಕ್ಕ ಮಲ್ಪೊಡಂಡ ಬಾರಿ ಪರಿಶ್ರಮ ಮಲ್ಪೊಡಾಪುಂಡು ನಾಗರಾಜ್ ಗುರುಪುರ ಮೇರೆನ ರಡ್ಡೆ ನಾಟಕ ಕೃತಿ ಕುಲಿತೆ ಲೋಕಾರ್ಪಣೆ ಆಟ ದೋಲು ಬೊಕ್ಕ ಉಂದು ಏರಾದಿಕ್ಕು ಕೃತಿ ಬರೆತಿರಂಚಿನ ಶ್ರೀ ನಾಗರಾಜ್ ಗುರುಪುರ ನನಾತಾರ ನಾಟಕ ಬರೆಯಡು ನನಾತ್ ಅರ್ನ ನಾಟಕ ಮುಖಾಂತರ ಸಮಾಜಮುಖಿ ಕೆಲಸ ಆವಡು ಬನ್ನೊಂದು ಅರೆಗಲ ಶಾಲು ಪೂರ್ಪಗುರು ಮಾನದಿಗೆ ಮಲ್ಪೋಡು ಕೃತಿಕಾರರಿಲ್ಲ ಶ್ರೀ ನಾರಾಯಣ್ ಶೆಟ್ಟಿ ನಂದಳಿಗೆ ಶ್ರೇಷ್ಠ ಸಾಹಿತಿ ವಿಮರ್ಶಕೆ ಲೇಖಕಿ ನಾಟಕಗಾರೆ ಕಲಾವಿದೆ ಕೋಡೆ ಆದರ್ಶ ದಂಪತಿಗಳು ಇನಾಮ ಪಡೆದಿಂಚಿನ ಬಾರಿ ಮಲ್ಲ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ನಾರಾಯಣ್ ಶೆಟ್ಟಿ ನಂದಳಿಗೆ ಇದುವರೆಗೆ ಅರ್ಪಣೆ ಮಲ್ದಿನ ಅಂತ ಹೇಳಿದ್ದು ನಾಗರಾಜ್ ಗುರುಪುರ ಮಾನದಿಗೆ ಸಮ್ಮೇಳ ನಾಗರಾಜ್ ಐನಾದ ಬೇಗ 2 ಮಿನಿಟ್ ತನ್ನ ಕೃತಿದ ಬಗ್ಗೆ ತನ್ನ ಅನುಭವದ ಬಗ್ಗೆ ಒಂದು ಮುಗಿಪೋಡು ಬಂದು ಇರಡಾಯನ ವಿನಾಮಂದನ ಆಯಮ್ಮ ಗೊತ್ತಿನ ಬಂಡ ಎನ್ನ ಗುರು ನಾರಾಯಣ್ ಶೆಟ್ಟಿ ನಂದಳಿಗೆ ಅರ್ನ ಕೈ ಬರೋದ ಏನ ಕೆಲವು ನಾಟಕಗಳನ್ನ ಅದು ತಿದ್ದದು ಐಟ್ ಕೆಲವು ತಪ್ಪುತ್ತೀನಿ ನಿಂಗೆ ಬಂಡದು ಐಟ್ ಬೊಕ್ಕ ಅವನಿಗೆ ಮಾರ್ಕೊಂಡು ನಾ ಇಂಚ ಬರೆಯೋಡು ಬಂದು ನನಗೆ ಮಾರ್ಗುಣ ತೀರ್ಬಾದೇರಿ ಅರೆಗಳ ಯಾನು ಈ ಸಂದರ್ಭಗಳು ಕೃತಜ್ಞತೆ ಸಲ್ಲಸಾದಿ ಎಲ್ಲ ಪಾತ್ರ ಮುಗಿತು. ಸಮಾಜ ಸೇವಕರಾದ ಕಂದಾಡಿಗುತ್ತು ಶ್ರೀ ಹರೀಶ್ ಪೆರ್ಗಡೆ ಇವರಿಗೆ ಸಮಾಜ ರತ್ನ ಪ್ರಶಸ್ತಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಾಯಿತು. ಅಂಚನೆ ಈ ನಮ್ಮೊಂದು ಬೈದಿನ ದೈವ ದೇವರು ಸದಾ ಇರಿಂದ ಸ್ವಾತಂತ್ರ್ಯ ಬಂದು ಮಿತ್ತ ಚಾವಡಿಪಿನ ಗುರುಕಾರರು ಅಂಚನೆ ಮಾತ ಬಿನ್ನೆ ರೊಟ್ಟು ಸೇರಿದ ಅರೆಗೆ ಮಾರಾದಿಗೆ ಮಲ್ಕೊಡೋದಕ್ಕೆ ಏನಂದ್ರೆ ಶಾಲು ಪುರ್ಪ ಪೇಟ ಅಂಚನೆ ನೆಂಪದ ಕಾಣಿಕೆ ಬಲ್ವಣದ ಓಲೆ ಕೊಟ್ಟು ಮಾರಾದಿಗೆ ಮಲ್ಕೊಂಡು ಬಂದು ಏನಂದ್ರೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಂದ ಕಾಂತಾಡಿಗುತ್ತು ಹರೀಶ್ ಪೆರ್ಗಡೆ ಅವರಿಗೆ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ. ಗಣ್ಯರಿಂದ ಕಾಂತಾಡಿಗುತ್ತು ಹರೀಶ್ ಪೆರ್ಗಡೆ ಅವರಿಗೆ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ. ವೇದಿಕೆ ಡಬ್ಬಕ್ಕ ಸಭೆಟ್ಟುಪ್ಪುನ ಎನ್ನ ಮೆಗ್ಗಿ ಪಲೆಯಲ್ಲೇ ಮರ್ಮಲಲ್ಲೇ ಅರವತ್ತಲ್ಲೇ ದಯಪಂಡ ಯಾನೆ ನಿಖಲ ಆಸ್ತಿ ಪಾಸ್ತಿ ನಿಖಲ ರೂಪ ನೆನ್ಪುರ ಹೋಗುಲ ತೂಪುನ ಎತ್ತೆ ನಿಖಲ ಮನಸ್ಸನ್ನು ತೂಪು ಅಂಚ ಎಲ್ಯ ಮಲ್ಲಾಯಿ ಎಲ್ಯ ಪನ್ಪನ ಭೇದ ದಾಲಜ್ಜಿ ದಯಪಂಡ ಎನ್ನ ಸ್ವಂತ ಇಲ್ಲನ್ನು ಮಾರ್ದು ಯಾನು ಆಶ್ರಮ ಕಟ್ಟುತ್ತನೆ ಅಂಡ ಇತ್ತದ ಕಾಲೋಡು ಕಣ್ಣನಿ ₹100 ಕೊರೋಡು ದಾಂಡನೆ ಬೊಡೆದಿ ಪಿರಿ ಪನ್ಪನ ಕಾಲೋಡು ಇಲ್ಲು ಕಟ್ಟದೆ ಇಲ್ಲನ್ನು ಮಾರ್ದು ಎನ್ನ ಆಶ್ರಮ ಮಲ್ತಂಡಲ್ಲ ಎನ್ನ ಬೊಡೆದಿ ಎನ್ನೊಟ್ಟಿಗೂ ನನ್ನಲ ಉಲ್ಲಾಲು ಐದಾತ್ರ ಅಂದ್ರೆ ಅರ್ಧ ಪಾಲು ಅಲೆಗೆ ಸಂದ ರಡು ಸಾರತ ಆಜು ಮುಟ್ಟ ಬಾರಿ ಅಡ್ಡೆ ಸಂಸಾರ ಇಂಗ್ಲ ಯಾನ ಧಾರವಾಡ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಮುಗಿತದ ಎನ್ನ ವೃತ್ತಿ ಜೀವನನು ಬ್ಯಾಂಗ್ಳೂರು ಮಲ್ತೆ ಎನ್ನ ಬಡದಿ
SDM ಲಾ ಕಾಲೇಜ್ ಕುಡ್ಲಾಡಿ ಲಾ ಮಲ್ತದ್ದು ಅಲ್ಲಿ ಹೈಕೋರ್ಟ್ ಲಾಯರ್ ಆಗಿರ್ತಾರೆ. ಭಾರಿ ಎಡ್ಡೆ ಸಂಸಾರ ಹಿಂಗು 2005 ಡಿಸೆಂಬರ್ ದಾನಿ ಊರದೊಂದು ಫೋನ್ ಬರ್ತದೆ, ಏನು ಅಮ್ಮಗೆ ಹುಷಾರಿಜ್ಜಿ ಅಂಚೇನು ಊರಿಗೆ ಹೋದನಾಗ ಎನ್ನ ಅಮ್ಮ ಬದುಕುಲ ಸ್ಥಿತಿ ಇದ್ದಾನೆ. ಅರೆ ಡಯಾಬಿಟಿಕ್ ಪೇಷಂಟ್ ಟ್ಯಾಬ್ಲೆಟೇ ತೊಂದಿದ್ದಾನೆ, ಎಗ್ಲೆ ಗೊತ್ತಿದ್ದಾನೆ. ಅರೆ ಕೋಮಗೆ ಬತ್ತಿದ್ದೆ ಎನ್ನ ಅಣ್ಣ ಬಂಡಿರು ಎಗ್ಲೆಗೆ ಬಂಡ ಅಮ್ಮ ಬಂಡ ಮಾತಿರ್ಲೆಕ್ಕನೆ ಅಮ್ಮ ಬಂಡ ಭಾರಿ ಪ್ರೀತಿ. ಅಮ್ಮ ತೀರ್ನ ಅಂಡ ನಮ್ಮ ದಾನ ಮಲ್ಪಣಿಂದ ಕೇಳಿ ಈಗ ಅಣ್ಣ ಬಂಡರೆ ಯಾನ JCD ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದಿತ್ತನೆ ಮಾತೆರೆಗ್ಲ ದಾನ ಮಲ್ಪಡು ಧರ್ಮ ಮಲ್ಪಡು ಅವು ಮಲ್ಪಡು ಇಂಚ ಮಲ್ಪಡು ಪೂರಾ ಭಾಷಣ ಮಲ್ತನೆ ಅಂಡ ಯಾನಾದೇ ಅವೇನು ಮಲ್ತು ತೋಜಾವಡತ್ತ ಐಕಾತ್ರ ಅವನ್ ಅಮ್ಮನ ಪುದಾರ ಆಶ್ರಮ ಮಲ್ಪುಗ ಆಶ್ರಮ ಮಲ್ತಿನಾಗ ಎಂತೂ ಬಿಲ್ಡರ್ ಅತ್ತ ಈ ಹೆಂಗ್ ಫೀಡ್ ಮಲ್ಕೊಡ್ ಬಂಡೆ ಎಸ್ ಬಂಡೆ ನಮ್ಮ ಎರಡೆಲ್ಲ ಡೊನೇಷನ್ ಕೇಂದ್ರ ಬರ್ತಿ ಐಕ್ ಬೋಡೈನ ವ್ಯವಸ್ಥೆನ ಈ ಮಲ್ಕೊಡು ಆಶ್ರಮನಿ ಯಾನ್ ನಡಪವೆ ಅಂಚ ಪಂಡದ 25ನೇ ದಿನೊಟ್ಟೆ ಜನವರಿ 13 ಊರದ್ದು ಕುಡಂಜಿ ಫೋನ್ ಬರ್ತನು ಎನ್ನ ಅಣ್ಣಗೆ ಕಾರ್ ಆಕ್ಸಿಡೆಂಟ್ ಆದ ಅವೇ ಆಕ್ಸಿಡೆಂಟ್ ಅಣ್ಣೆ ಪೋಯರ್ ಅಮ್ಮನ ಪುದಾಡು ಆಶ್ರಮ ಮಲ್ಪಡೊಂದು ಏರ್ ಪಂಡದಿತ್ತೀರ ಅಮ್ಮರ ದುಂಬೆ ಆರೆ ಪೋಯರ್ ಅವೇರ್ ಬೊಕ್ಕ ಅಣ್ಣನ ಸಾವಧಾನೆ ಮಧ್ಯಾಹ್ನ ಕಕ್ಕೆಗೆ ನುಪ್ಪುದಿ ದಾಂಡ ಅಮ್ಮಲ ಪೋಯರ್ ಉಬಾಡ್ ಕಕ್ಕೆಗೆ ನುಪ್ಪುದಿದು ಎಂಗ್ಲಿ ಇಲ್ಲ ಬತ್ತ ಬನ್ನಗ ಅಮ್ಮಲ ಪೋಯರ್ ಇಂದೋಪುರ ಆದ ಯಾನು ಊರಿಗೆ ಬರ್ಪು ನಿಗಂಟು ಮಲ್ತೆ ಅಂಚ ರೆಡಿ ಮಲ್ತು ಒಂದು ಪುಣ್ಯಡ್ದುಂಬು ತಿರುಪತಿಗೆ ಪೋಯಿಂದಾಡು ತಿರುಪತಿಗೆ ತಿರುಪತಿಗೆ ಹೋದು ದೇವರನ ದರ್ಶನ ಆಡು ದರ್ಶನ ಆದ ಪಿದಾಯ್ ಬರೋಡು ದಾಂಡ ಎನ್ನ ಮಗಲಿಗೆ ಆಕ್ಸಿಡೆಂಟ್ ಆಡು ಒಂದು ಮೂಜಿ ಘಟನೆ ಆಡು ಅದೃಷ್ಟವಶಾತ್ ಎನ್ನ ಮಗನ ಕಾರ್ದ ಮಿತ್ ಜೀಪು ಪಾಸ್ ಆಯ್ನ ಹತ್ರ ಮಗಲ ಬದುಕುದೋರಿಯಲ್ಲ ಐಡ್ದು ಬೊಕ್ಕ ನನ್ನ ಊರಿಗೆ ಶಿಫ್ಟ್ ಆವಡು ಅಂದ ಊರಡೊಂದು ಇಲ್ಲು ಬೋಡು ಅಂಚ ಬ್ಯಾಂಗ್ಳೂರ್ ಇತ್ತನೆ ಒಂಜಿ ಫ್ಲಾಟ್ ಮಾರ್ದೆ ಊರಡೊಂದು ಇಲ್ಲು ಕಟ್ಟಾರ ಸುಮ್ಮಲ್ತೆ ಕುಡ್ಲದ ಕೊಟ್ಟಾರಾಡು ಅವ ಇಲ್ಲಿ ಕಂಪ್ಲೀಟ್ ಅವನ್ ಬಂದಾಗ ಪಂಡ ದಯಪಂಡ ಏನೋ ಐದು ಅಪಾರ್ಟ್ಮೆಂಟ್ ಐಟೊಂದು ಇಲ್ಲಿತ್ತನೆ ಒಟ್ಟು ಮೂಜಿ ಫ್ಲಾಟ್ ಒಂಜಿ ಫ್ಲಾಟ್ ಯಾನ್ ದೀವನ್ಗ ರಡ್ಡು ಬಾಡಿಗೆ ಕೊರ್ಕೊಂಡಿತ್ತನೆ ಆ ಇಲ್ಲದ ಓಪನಿಂಗ್ ಆಯ್ತು ಐದು ತುಂಬೆ ಅಣ್ಣೆಲ್ಲ ತೀರಿಯರು ಅಮ್ಮೆಲ್ಲ ತೀರಿಯರು ಅಂಚೆಂಕ್ಲೆಗೆ ಇನಿ ಮುಟ್ಟಲ್ಲ ಆ ಇಲ್ಲದ ಪೊಕ್ಕೇರ್ನೆ ಹತ್ತಿச்சு ಆ ಮೂಜಿ ಫ್ಲಾಟ್ ಒಂಜಿ ಫ್ಲಾಟ್ ಸೇಲ್ ಮಲ್ತದ್ದು ಕುಡ್ಲಾಡ್ ಒಂಜಿ ಇಲ್ಲದಪ್ಪಗಾಂದ ಇಲ್ಲು ರೆಡಿ ಮಲ್ತದ ಪುರಾಣಗ ದಿನ ಪೋಯ್ಲಕನೆ ಒಂದ್ ನಮ್ನೆ ಡಿಪ್ರೆಷನ್ ಬರ್ತೇನೆ ಓಲ ಬರ್ಚಿನ್ ಬೇಜಾರ್ ಯಾಪಂಡೆ ಬಡಿದ್ರ ಎಂಕ್ ದಾಲ ಮನಸ್ಸಿಜ್ಜಿ ಅಂಡೆ ಪಂತನೊಂಜಿ ಆಶ್ರಮ ಮಲ್ಪಡೊಂದು ಪಂತೇರು ಅವಕ್ಕತ್ರ ಏನೊಂಜಿ ಆಶ್ರಮ ಮಲ್ಪುಗ ನೀನು ಮಾರ್ತಿ ಆಶ್ರಮ ಮಲ್ಪುಗ ನಮ್ಮ ಬಾಡಿಗೆದೆಲ್ಲ ಲೊಪ್ಪುಗ ಅನ್ಪಂಡೆ ಯಾನ ಮಾನಸಿಕ ಖಿನ್ನತೆಗೆ ಬರ್ಪುನ ತೂದು ಬಡದಿ ಪಂಡಲ್ಲ ಹಿರೇಡ್ದು ಮಲ್ಲಾತಿ ಇಲ್ಲೇ ಕೋರ್ಪುಂಡ ಕೋರ್ಲೆ ನಮ್ಮ ಬಾಡಿಗೆದೆಲ್ಲ ಲೊಪ್ಪ ಈರ್ ಮಾತ್ರ ಖುಷಿ ಟುಪ್ಲೆ ಇಂಚಿನ ಬಡದೆಲ್ಲೋ ಸಾಧಾರಣ 1000 ಒಂಜಿಂದೆ ಪನೋಲಿ ದಯಬೇಡ ಮಾತೆರ್ಲ ಇಲ್ಲು ಮಂತಿದ್ದೆ ಅಂದ್ರೆ ಗಲಾಟೆ ಮಲ್ಪನಾಗ್ಲೆ ಉಪ್ಪುನಾಗ ನಮ್ಮ ಸ್ವಂತ ಮಂತನ ಇಲ್ಲನೆ ಮಾರ್ಗ ನಮ್ಮ ಬಾಡಿಗೆದೆಲ್ಲ ಉಪ್ಪುಗ ಪನ್ಪುನಗಳು ಭಾರಿ ಕಮ್ಮಿ ಅನ್ನ ಕೊಡದಿನ ಪುಗಾರ್ನಿಂದತ್ತು ಇಜ್ಜಿನಾಂಡೆ ಇಂಚಿನ ನಿಕ್ಲು ಸಮಾಜ ರತ್ನ ಪನ್ಪುನ ಪ್ರಶಸ್ತಿನೇ ಎಂಕ್ಲು ನಿಕ್ಲೆ ಕೊರಿಯರಜ್ಜಿ ಆಯ್ತಾ ಪೂರ್ತಿ ಅಲ್ಲ ಪೂರ್ತಿ ಅಲೆಗಿಂದೆ ಪನೋಲಿ ಎಲ್ಲ ಬಡದಿಗಿಂದೆ ಇಜಿಂದ ಕಣ್ಣನೆಲ್ಲ ಇಂಚಿನ ಕೆಲಸ ಬರ್ರೆ ಏರ್ಲ ಬಡ್ಪಿದ್ಯರು ಪೂರ ಜನ ಕಾಸು ಮಲ್ಪ ಇಂಚಾಣ ಮತ್ತು ಕಾಸು ಮಲ್ಪಲೆ ಪನ್ಪನಕ್ಲೆ ಜಾಸ್ತಿ ಪುನ ಇಂಚಿನ ಕಾಲೋಡು ಕಣ್ಣನೆ ಬೆಂದನೇನೆ ಊರ್ದಾಗ್ಲೆ ಪಟ್ಟಲೆ ಪನ್ಪನಕ್ಲು ಏರ್ಲ ಇಜ್ಜೆ ಕನ್ನಡ ಜ್ಯೋತಿ ಪ್ರಶಸ್ತಿಯನ್ನ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GN ಉಪಾಧ್ಯಾಯ ಇವರಿಗೆ ನೀಡಿ ಗೌರವಿಸಲಾಯಿತು. ಡಾಕ್ಟರ್ GN ಉಪಾಧ್ಯಾಯ ಅವರಿಗೆ ಇಂದು ಕನ್ನಡ ಸೇವಾ ಸಂಘ ಪೊವಾಯಿ ಇವರು ಕೊಡಮಾಡುತ್ತಿರುವ
ಕನ್ನಡ ಜ್ಯೋತಿ ಪ್ರಶಸ್ತಿ ಅರ್ಹ ವ್ಯಕ್ತಿಗೆ ಸಂದಿದೆ ಎನ್ನುವ ಸಮಾಧಾನ ಸಂತಸದ ಗಳಿಗೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಪಡೆದು ಮುಂಬೈ ವಿಶ್ವವಿದ್ಯಾಲಯದಿಂದ ಪ್ರಥಮ ಶ್ರೇಣಿಯಲ್ಲಿ MA ಪದವಿ ಪಡೆದು ವರದರಾಜ ಆದ್ಯ ಬಂಗಾರದ ಪದಕ ಪಡೆದ ಕನ್ನಡದ ಕಣ್ಮಣಿ ತಮ್ಮ ಸಾಧನೆಗಳನ್ನು ಬಿಂಬಿಸುತ್ತದೆ. ಗೌರವಾನ್ವಿತರೆ, ತಮ್ಮ ಸಾಧನೆಗಳ ಶಿಖರವೆಂಬಂತೆ ಈ ಸಣ್ಣ ಪ್ರಾಯದಲ್ಲಿಯೇ 55 ಕೃತಿಗಳನ್ನು ತಾವು ಬೆಳಕು ಕಾಣಿಸಿದ್ದೀರಿ. ಯಾವುದೇ ಪ್ರಚಾರ, ಪ್ರಶಸ್ತಿ, ಸನ್ಮಾನಗಳನ್ನು ತಿರಸ್ಕರಿಸುವ ತಮ್ಮ ಗುಣ ಮೆಚ್ಚುವಂಥದ್ದು. ನೇರ ನುಡಿ, ಸರಳ ವ್ಯಕ್ತಿತ್ವ, ಎಲ್ಲರಲ್ಲೂ ಸಮಾನತೆಯ ಗುಣಗಳನ್ನು ಬೆರೆಯುವ ಸಾಹಿತ್ಯ ಲೋಕದ ಅಪ್ಪಟ ಕನ್ನಡಿಗ. ನಮ್ಮ ಹೆಮ್ಮೆಯ ಸಂಸ್ಥೆಯು ಕನ್ನಡ ಸಾಹಿತ್ಯ ಸೇವೆಗಾಗಿ ಕೊಡಮೇಡುವ ಕನ್ನಡ ಜ್ಯೋತಿ ಪ್ರಶಸ್ತಿಯನ್ನ ತಮಗೆ ನೀಡಿ ಗೌರವಿಸಲು ಸಂತೋಷ ಪಡುತ್ತೇವೆ. ತಮ್ಮ ಜೀವನದಲ್ಲಿ ಇನ್ನೂ ಪ್ರಶಸ್ತಿ ಪುರಸ್ಕಾರಗಳು ಸದಾ ಲಭಿಸುತ್ತಿರಲಿ ಎಂದು ಶುಭ ಹಾರೈಸುತ್ತೇವೆ. ಆತ್ಮೀಯ ವಂದನೆಗಳೊಂದಿಗೆ ಕನ್ನಡ ಸೇವಾ ಸಂಘದ ಪರವಾಗಿ ಬಂಧುಗಳೇ, ನಾನಿಂದು ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯಾಗಿ ತಮ್ಮ ಮುಂದೆ ನಿಂತಿದ್ರೆ ಇದರ ಸರ್ವ ಶ್ರೇಯವನ್ನ ನನ್ನ ಗುರುಗಳಾದಂತಹ ಡಾಕ್ಟರ್ GN ಉಪಾಧ್ಯಾಯ ಅವರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವರ ಸಮಾಜ ಸೇವೆಯನ್ನು ಬೆಳಗಾವಿ ಬಂಟರ ಸಂಘವು ಪಡೆಯಿತು. ಬಂಟರ ಸಂಘದ ಕಾರ್ಯದರ್ಶಿಯಾಗಿ, ಅಧ್ಯಕ್ಷೆಯಾಗಿ ಸಮರ್ಥ ನಾಯಕತ್ವ ನೀಡಿದ ಓರ್ವ ಧೀಮಂತ ಬಂಟ ಮಹಿಳೆ ಎನ್ನಲು ಅಭಿಮಾನವಾಗುತ್ತದೆ. ಶ್ರೀಮತಿಯವರು ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ನ ವಿಶ್ವಸ್ತರಾಗಿ, ಸದಸ್ಯೆಯಾಗಿ, ತನ್ಮೂಲಕ ಮಂಗಳೂರಿನ ದೇರಲಗಟ್ಟೆಯ ಮೆಡ್ಮದಲ್ಲಿ ನಿರ್ಗತಿಕ ಮಹಿಳಾ ಆಶ್ರಮದಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅಪ್ಪಟ ಕನ್ನಡ ಅಭಿಮಾನಿ, ಬಡಜನರ ಹಾಗೂ ದೀನದಲಿತರ ಹಿತಚಿಂತಕಿಯಾಗಿ ಸೇವೆಯನ್ನು ಮಾಡುತ್ತಿರುವ ಶ್ರೀಮತಿಯವರು ಓರ್ವ ನೇರ ನುಡಿಯವರು. ತನ್ನಲ್ಲಿ ಬರುವ ಯಾವುದೇ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾ ಆ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು ಯಾರಿಗೂ ಯಾವುದೇ ಭೇದ ಭಾವ ಮಾಡದೆ ದಿಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳುವ ಓರ್ವ ಆದರ್ಶ ಗೃಹಿಣಿ ಎನ್ನಲು ಸಂತೋಷ ಪಡುತ್ತೇವೆ. ತಮ್ಮನ್ನು ತಮ್ಮ ಸಂಸ್ಥೆಯು ಕರ್ನಾಟಕ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಮಾಜ ಸೇವಕಿ ಎಂದು ಬಿರುದನ್ನು ನೀಡಿ ಮುಂಬೈ ಮಹಾನಗರದ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ವಿವಿಧ ಸಂಸ್ಥೆಗಳಲ್ಲಿ ದುಡಿದ ಇವರು ಓರ್ವ ಗನಿವರಿಯದ ಸಮಾಜ ಸೇವಕ ಎನ್ನಲು ಅಭಿಮಾನ ಪಡುತ್ತೇವೆ. ಬಡವರ್ಗದ ಹಿತಚಿಂತಕ, ತುಂಗಾ ಪರಿಸರದ ಜನರಲ್ಲಿ ಅಣ್ಣ ಎಂದೇ ಚಿರಪರಿಚಿತರಾದ ಇವರು ಕನ್ನಡ ಸೇವಾ ಸಂಘ ಇದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅಲ್ಲದೆ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಪರಿಸರದಲ್ಲಿ ಅದ್ದೂರಿಯಾಗಿ ಕ್ರೀಡಾಕೂಟ ಆಯೋಜಿಸಿದ ಹಿರಿಮೆ ಅಣ್ಣು ಶೆಟ್ಟಿ ಅವರದ್ದು. ಪರಿಸರದ ಎಲ್ಲ ವರ್ಗದ ಜನರ ಕಷ್ಟ ಸುಖಕ್ಕೆ ಕೂಡಲೇ ಸ್ಪಂದಿಸುವ ಶೆಟ್ಟಿಯವರು ಅಪ್ಪಟ ಶಿಕ್ಷಣ ಪ್ರೇಮಿಯೂ ಹೌದು. ಬಂಟರ ಸಂಘ ಮುಂಬೈ ಅನ್ನೇರಿ ಬಾಂದ್ರ ಪ್ರಾದೇಶಿಕ ಸಮಿತಿಯ ಸದಸ್ಯನಾಗಿ, ಚಿಣ್ಣರ ಬಿಂಬದ ವಲಯ ಅಧಿಕಾರಿಯಾಗಿ, ಬೆಳ್ಳಿಬೆಟ್ಟು ಆಲಡೆ ಜೀರ್ಣೋದ್ಧಾರ ಸಮಿತಿಯ ಸದಸ್ಯನಾಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆಯ ಸ್ವಚ್ಛತಾ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಇವರು ಆಪದ್ಬಾಂಧವ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕಾರ್ಯಕ್ರಮದಲ್ಲಿ ಸನ್ಮಾನ ಮತ್ತು ಬಿರುದು ಪಡೆಯುವ ಮುಂಬೈ ರಂಗಭೂಮಿಯ ಓರ್ವ ದಕ್ಷ ಕಲಾವಿದ, ನಾಟಕ ನಿರ್ದೇಶಕ ಉಮೇಶ್ ಹೆಗ್ಡೆ ಕರ್ತಲ. ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕರ್ತಲ ಗ್ರಾಮದ ಲಿಂಗಯ್ಯ ಹೆಗ್ಡೆ ಮತ್ತು ಲಲಿತಾ ಹೆಗ್ಡೆ ದಂಪತಿಗಳ ಸುಪುತ್ರರು. ಪ್ರಾಥಮಿಕ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಕಾರ್ಕಳದಲ್ಲೇ ಪೂರೈಸಿದ ಇವರು ವೃತ್ತಿ ಜೀವನದಲ್ಲಿ ಹೋಟೆಲ್ ಉದ್ಯಮಿಯಾಗಿದ್ದಾರೆ. ಓರ್ವ ಯಕ್ಷಗಾನ ಕಲಾವಿದನಾಗಿ, ನಾಟಕ ಕಲಾವಿದನಾಗಿ, ನಿರ್ದೇಶಕನಾಗಿ ಚಿರಪರಿಚಿತರಾದ ಹೆಗ್ಡೆಯವರು ತಮ್ಮ ಬಾಲ್ಯದ ಗುರು ಮಾವ ನಂದಕುಮಾರ್ ಹೆಗ್ಡೆಯವರಿಂದ ಪ್ರೇರಿತರಾಗಿ ಗುರುಗಳಾದ ಶಂಕರ ಹೆಗ್ಡೆ ಎಣ್ಣೆಹೊಳೆಯವರ ನಿರ್ದೇಶನದಲ್ಲಿ ಮೇದಿನಿ ನಿರ್ಮಾಣ ಎಂಬ ನಾಟಕದಲ್ಲಿ ವಧುವಿನ ಪಾತ್ರರೊಂದಿಗೆ ರಂಗಪ್ರವೇಶ ಮಾಡಿದ ಎಳವೆಯಲ್ಲಿ ಜನಮೆಚ್ಚುಗೆ ಪಡೆದ ಕಲಾವಿದ ಎನ್ನಲು ಸಂತೋಷವಾಗುತ್ತದೆ. ಮುಂಬೈ ಮಹಾನಗರದಲ್ಲಿ ಕಲಾ ಜಗತ್ ಮುಂಬೈ ಕನ್ನಡ ಸೇವಾ ಸಂಘ ಕೋವೈ, ರಂಗಮಿಲನ ನಿರಕೆರೆ ಕಲಾವಿದರು, ವೀರಕೇಶರಿ ಕಲಾವೃಂದ, ಆಂಕರ್ ಕಲ್ಚರಲ್ ಗ್ರೂಪ್, ಒಡ್ಯಾಟ್ಕ ಕ್ರಿಯೇಷನ್, ನವೋದಯ ಕಲಾವೃಂದ, ಹೆಗ್ಗಡೆ ಸೇವಾ ಸಂಘ ಮುಂಬೈ, ರಂಗಭೂಮಿ ಫೈನಲ್ ಈ ತಂಡಗಳಲ್ಲಿ ಉತ್ತಮ ಪಾತ್ರಗಳನ್ನು ಮಾಡಿದ ಅನುಭವ ಹೆಗ್ಡೆಯವರು. ರಂಗದಲ್ಲಿ ಅತಿ ಹೆಚ್ಚಿನ ಹೆಸರು ತಂದುಕೊಟ್ಟ ಹಾಗೂ ತಾವು ಮೆಚ್ಚಿದ ಪಾತ್ರಗಳು ನಾಗರಾಜ್ ಗುರುಪುರರವರ ಕಂಬಿಲ, ನಾಟಕದ ಮಹಾಬಳನ್ನಿ, ಯಕ್ಷನಿಲಯದ ವಾಮನ ವಿಜಯಕುಮಾರ್ ಶೆಟ್ಟಿ ಕಲಾಜಗತ್ತು ಇವರ ತೂತುಡರ್ ನಾಟಕದ ಶಂಕರ್ ಶೆಟ್ಟನ ಪಾತ್ರ ಮುಂಬೈ ರಂಗಭೂಮಿಗೆ ಪರಿಚಯಿಸಿದವರು. ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಸಂಭ್ರಮ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಾಯಿತು. ಸಂಸ್ಕೃತಿ ಸಂಭ್ರಮ ಸ್ಮರಣ ಸಂಚಿಕೆಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ನ್ಯಾಯವಾದಿ RG ಶೆಟ್ಟಿ ಇವರು ಈ ಸ್ಮರಣ ಸಂಚಿಕೆ ಬಿಡುಗಡೆಯಾಗುವಲ್ಲಿ ವಿಶೇಷ ಪಾತ್ರವನ್ನ ವಹಿಸಿದ್ದಾರೆ. ಸ್ಮರಣ ಸಂಚಿಕೆ ಬಿಡುಗಡೆ
ಭಾರಿ ಎಂಕು ಖುಷಿ ಆಂಡು ಇನಿತ ಈ ನಮೂನೆದ ಸಂಭ್ರಮ ಕನ್ನಡ ಸಂಗೊಡಿ ಆನ್ ಫಸ್ಟ್ ತೋಪಿನಿ ಈತು ಪೊರ್ಲುಡು ಈತು ಲಾಯ್ಕಡ್ ಮಾತ ಒಂಜಿ ಆಫ್ಟರ್ ಒನ್ ಆಫ್ಟರ್ ದಿ ಒನ್ ಈತ್ ಪೊರ್ಲುಡು ಮಾತ ಪ್ರೋಗ್ರಾಮ್ ಮಲ್ತೇನೆ ಇಂಚಿನ ಭಾರಿ ಕಮ್ಮಿನ ಒಂಜಿ ಸಂಭ್ರಮ ಬೊಕ ಇನಿತ ಸಂಭ್ರಮದ ಹುದರ್ಲ ಕರ್ನಾಟಕ ಸಂಸ್ಕೃತಿ ಸಂಭ್ರಮ ಸಂಸ್ಕೃತಿ ಪನ್ನಗ ನಮ್ಮ ಕರ್ನಾಟಕದ ಒಂಜಿ ನಮ್ಮ ಪ್ರತಿ ಒಂಜಿ ಮುಖ್ಯ ವಿಷಯ ಅಂದು ಪನ್ನಗ ನಮ್ಮ ಈತ್ ಕರ್ನಾಟಕ ನಮ್ಮ ಊರದ್ದು ರಾಜ್ಯದ್ದು ಮಾತ ನಾವು ಬರ್ತದೆ ನಮ್ಮ ಶಾರದಾಂಬೆಗೆ ಈತು ಅರ್ನ ಮಡಿಲದ್ದು ನಮ್ಮ ಬರ್ತದೆ ನಮ್ಮ ಕನ್ನಡ ಭಾಷೆನ ಈತ ಈ ಊರಡು ಬತ್ತ ಪೂಜೆ ಮಲ್ಪ ಪನ್ನಗ ಒಂಜಿ ಮಲ್ಲ ವಿಷಯ ಅಂದು ಯಾನ ಕರಿನ ವರ್ಷ ಮುಲ್ಪ ಬತ್ತದ ಮುಲ್ಪ ಒಂಜಿ ಅರಶಿನ ಕುಂಕುಮ ಪನ್ಪಿನ ಒಂಜಿ ಪ್ರೋಗ್ರಾಮ್ಗೆ ಬತ್ತಿತ್ತೆ ಆನಿ ಈ ಕನ್ನಡ ಸಂಘದಗಳು ಏನನ್ನ ಅರಶಿನ ಕುಂಕುಮ ಕೊರ್ದು 100 ವರ್ಷ ಸುಖವಾದ ಉಪ್ಪುಲ ಮೆಗ್ದೀಪಂದ ಹರಸದ ಏನನ್ನು ಕಡಪಿಡ್ದೇರು ಅಂಚಾದ ಇನಿಯಾನ ಮುಲ್ಪ ಬತ್ತು ಉಂತದೆ ಅಂಚನೆ ಈ ಪೊವಾಯ್ ಕನ್ನಡ ಸಂಘ ಪಂಡ ಏನ್ ಕೊಂಚ ಅಪ್ಪೆಲ್ಲದ ಇತ್ತಿನ ಲೆಕ್ಕ ಮುಲ್ಪದಗಳು ಪೂರಾ ಏನನ್ ಬಾರಿ ಮೋಕೆಡ್ತು ಒಂದುಲ್ಲೇರು ಪೊವಾಯ್ ಕರ್ನಾಟಕ ಸಂಘ ಮಲ್ಪುಣ ಮಾತಾ ಬೇಲೆಗಳ ದೇವರು ಎಟ್ಟೆಮಣ್ಣು ಪಡೆದು ದೇವರ ಆಶೀರ್ವಾದ ನಕ್ಕದೆ ನಿಮಗೆ ಪೂರೇ ಆಶೀರ್ವಾದ. ಎಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಬಂಧನ ಹೃದಯ ಸ್ಪರ್ಶವಾದ ನಮಸ್ಕಾರ. ಕನ್ನಡ ನಾಡು ಎಂಬುದು ಚಿನ್ನ ನಾಡು ಎಂದು ಈಗಾಗಲೇ ಅವರು ಹೇಳಿದ್ದಾರೆ. ನಮಗೆ ತುಂಬ ಹೆಮ್ಮೆಯಾಗಿತ್ತದೆ. ಕುವೆಂಪು, ಕಿತ್ತೂರು ಚೆನ್ನಮ್ಮ ಅಲ್ಲದೆ ಈಗ ಆಧುನಿಕ ಯುಗದಲ್ಲಿ ಇನ್ಫೋಸಿಸ್ ಅಂತ ಬಹುದೊಡ್ಡ ಸಂಸ್ಥೆ ಹುಟ್ಟಿ ಹಾಕಿದ ನಾರಾಯಣ ಮೂರ್ತಿಯವರಂಥ ನಮ್ಮ ಕನ್ನಡ ನಮಗೆಲ್ಲರ ಹೆಮ್ಮೆಯು. ನಾವು ಕೂಡ ಹೊರ ರಾಜ್ಯಕ್ಕೆ ಇದ್ದುಕೊಂಡು ಈ ಕನ್ನಡ ಸಂಸ್ಥೆಯನ್ನು ಇನ್ನಷ್ಟು ಮುಂದೆ ಸಾಗಿಸುವ ಪ್ರಯತ್ನ ನಾವೆಲ್ಲರೂ ಮಾಡುವಂಥ ಶಕ್ತಿಯನ್ನು ನಮಗೆ ದೇವರು ಅನುಗ್ರಹಿಸಿಕೊಂಡು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಒಂದು ಗೌರವವನ್ನು ಸಲ್ಲಿಸಿದ ನಿಮಗೆಲ್ಲರಿಗೂ ಹಾಗೂ ಈ ಪೊವಾಯ್ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟಕರು ಉದೀಪನ ಮಂತ್ರಿಚಿನ ಪ್ರಭಾಕರ್ ಎಲ್ ಶೆಟ್ಟಿ ರೆಡ್ ಪಾತ್ರ ಸೇರಿನ ಮಾತಾ ಅಂಜನಿ ಕನ್ನಡ ಸೇವಾ ಸಂಘದ ಅಧ್ಯಕ್ಷರಾಯನ ಪ್ರಭಾಕರ್ ಎಸ್ ಶೆಟ್ರೆ ಅಂಚನೆ ಮಾತಾ ಪದಾಧಿಕಾರಿಲೆ ವೇದಿಕೆಗಳಿಂದ ಮಾತಾ ಗಣ್ಯರೇ ಸೇರಿನ ಮಾತಾ ಬಂಧು ಭಗಿನಿಯರೇ ಕನ್ನಡ ಸೇವಾ ಸಂಘ ಮಲ್ಪುನ ಕರಿನ ಇರುವ ವರ್ಷೋದಿಂಚಿ ಒಂಜಿ ಸಂಘದ ಕಟ್ಟುದ ಸಂಘ ಅಳಿನ ಬೆಳಪಾದು ಉಳಿಪಾದು ಒರಿಪಾದು ಈಕೆ ಒಂಜಿ ರಥ ತನಕ ಒಯ್ತೊಂದು ಬರ್ತದೆ ಈತ ಮಲ್ಲ ಎತ್ತರೋ ಗಂದಿನಕ್ಕೆ ಯಾನ ಮನಪೂರ್ವಕವಾದ ಎನ್ನ ಸಂತೋಷವನ್ನು ವ್ಯಕ್ತಗೊಳಿಸುವೆ. ಅಂಚನೆ ಇತ್ತೆ ನಾನು ಯಕ್ಷಗಾನ ಆರಣ ಬರೆಯುಂಡು ಯಕ್ಷಗಾನದ ನಿರ್ದೇಶಕ ನ್ಯಾಯವಾದಿ ಗೀತೆಯಲ್ಲಿ ಭಟ್ರು ತೋಜುಂದಿಜೀರು ಅವ್ರನ್ನ ಪದಿ ಆರ್ಎಲ್ ಭಟ್ ಗುರ್ಕಾರ್ಲೈನ ದಯಮಂತ ಮಿತ್ತ ವೇದಿಕೆ ಹೊರಡು 30 ವರ್ಷದ ಮುಂಜಿ ರಂಗಭೂಮಿನ ಕಲಾವಿದ ಆರ್ಎಲ್ ಭಟ್ರು ದಯಮಂತದ ಜ್ಯೋತಿಷ ಶಾಸ್ತ್ರಜ್ಞೆ ಹೆಡ್ಡೆ ಕಲಾ ಪೋಷಕೆ ಕಲಾಭಿಮಾನಿ ಕಲಾವಿದೆ ಗೀತಾ ಎಲ್ ಭಟ್ರಿನ ಗುರ್ಕಾರ್ಲು ನೇರವಾದ ಎಂಕುಲಿತ ಕಾರ್ಯಕ್ರಮದ ಕಡೆದಂಗ ಧನ್ಯವಾದ. ಸಂದೇಶ್ ಶೆಟ್ಟಿ. ಕನ್ನಡ ಸೇವಾ ಸಂಘ ಪೊವಾಯ್ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಭಾಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಉದ್ಘಾಟಕರಾಗಿ ಆಗಮಿಸಿದಂಥ ಬಂಟರ ಸಂಘ ಮುಂಬೈ ಇದರ ಅಧ್ಯಕ್ಷರಾದ ಪ್ರಭಾಕರ್ ಎಲ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ಸಾಧಕರಿಗೆ, ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸಲಾಕಾವಶ ಮಾಡಿಕೊಟ್ಟ ಸೋಲಾರಿಸ್ ಬಿಲ್ಡಿಂಗ್ನ ಆಡಳಿತ ಸಮಿತಿಗೂ ಧನ್ಯವಾದಗಳು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗೋಕುಲ ಕಲಾವೃಂದ, ಬಿಎಸ್ಕೆಬಿ ಅಸೋಸಿಯೇಷನ್, ಸಯನ್ ಇದರ ಮಹಿಳಾ ಸದಸ್ಯರಿಂದ ಕನ್ನಡ ಯಕ್ಷಗಾನ ಶಶಿಪ್ರಭಾ ಪರಿಣಯವನ್ನ ಪ್ರದರ್ಶಿಸಲಾಯಿತು. ಅದಕ್ಕಾಗಿಯೇ ಸ್ತ್ರೀ ಸ್ವಾತಂತ್ರ್ಯ ತತ್ವವನ್ನು ಛಲತೊಟ್ಟು ಸಾರುತ್ತ ನಾನು ಶಶಿಪ್ರಭೆ ಈ ಸ್ತ್ರೀ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇನೆ. ಕಾಳಿಕಾ ಮಾತೆಯನ್ನು ತಪದಲ್ಲಿ ಮೆಚ್ಚಿಸಿ
ಬೆಂಬಲ ನೀಡುತ್ತಿದ್ದಾರೆ. ಹಾ, ಅದೇನಲ್ಲಿ ಶಬ್ದ ಯಾರದು ಬರಲಿಲ್ಲ.
ಶಾಲಾ ಮಕ್ಕಳಿಂದ ಹಾಗೂ ಮಹಿಳಾ ವಿಭಾಗದ ಸದಸ್ಯರಿಂದ ಕರ್ನಾಟಕ ಸಂಸ್ಕೃತಿ ನೃತ್ಯ ವೈಭವ ನಡೆಯಿತು. ಸುಕುನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಪಡವುಲ್ಲ ಮದಪೆ ಬಂಗೊನು ಬದುಕೇನೆ ಸುಕುನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಪಡವುಲ್ಲ ಮದಪೆ ಸಂಪಿಗೆ ಜಾಜಿ ಮಲ್ಲಿಗೆ ಕಂಬನಗೆ ತೊಡುವೆ ಬಂಗಾರ ಮನಸ್ಸು ತಮ್ಮ